ಕರ್ನಾಟಕದ ಕರಾವಳಿ ಭಾಗಗಳನ್ನು ಒಳಗೊಂಡಂತೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಗಳನ್ನು ಒಳಗೊಂಡಂತಹ ಪ್ರದೇಶವನ್ನು ತುಳುನಾಡು ಅಂತ ಕರಿತೇವೆ. ಈ ತುಳುನಾಡಿನಲ್ಲಿ ದೈವಾರಾಧನೆ ಪ್ರಮುಖವಾಗಿ ಕಾಣಿಸುತ್ತದೆ. ಈ ದೈವಾರಾಧನೆ ಒಟ್ಟಿಗೆ ದೇವತಾರಾಧನೆ ಒಟ್ಟಿಗೆ ನಾಗಾರಾಧನೆ ಮತ್ತು ಸಿರಿಗಳ ಆರಾಧನೆ ಕೂಡ ಕಂಡು ಬರ್ತದೆ. ಈ ಸಿರಿಗಳ ಆರಾಧನೆಯ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮರೋಡಿ ಉಮಾಮಹೇಶ್ವರ ದೇವಸ್ಥಾನ. ಈ ಸಿರಿಗಳು ಯಾರಂತ ಹೇಳಿದ್ರೆ, ಪುರಾತನ ಕಾಲದಲ್ಲಿ ತುಳುನಾಡು ರಾಜಧಾನಿ ಅಂತ ಕರೆಯಲ್ಪಡ್ತಿತ್ತು. ಆ ಕಾಲದಲ್ಲಿ ಸತ್ಯನಾಪುರದ ಅರಮನೆ ಅಂತ. ಆ ಸತ್ಯನಾಪುರದ ಅರಮನೆ ಅರಸು ಯಾರು ಅಂತ ಕೇಳಿದ್ರೆ ಬೆರ್ಮಾಳ್ವರು. ಈ ಬೆರ್ಮಾಳ್ವರಿಗೆ ಸಂತಾನ ಇಲ್ಲ. ಇವರಿಗೆ ಸಂತಾನ ಇಲ್ಲದಿರುವಂತಹ ಕಾಲದಲ್ಲಿ ಇವರ ರಾಜ್ಯ ಕೋಶ ಸಂಪತ್ತುಗಳೆಲ್ಲ ನಷ್ಟ ಆಗಿ ಹೋಗ್ತದೆ ಅಂತ ಹೇಳುವಂತಹ ಕಾಲದಲ್ಲಿ ಅವರು ಅವರ ಏಳದ ಏಮಲಗುಂಡಕ್ಕೆ ಹೋಗಿ ಕಡೆಕಣ್ಣಿನಲ್ಲಿ ಕೊಡಿದುಕ್ಕ ಬಿಡ್ತಾರೆ ಅಂತ. ಅವರು ಕಣ್ಣೀರನ್ನು ಸುರಿಸುವಂತಹ ಕಾಲದಲ್ಲಿ ಇವರ ಕಣ್ಣೀರು ಅವರ ಆದಿ ಆಲಡೆಯಾದಂತಹ ಬಡಕಾಯಿ ಬಾರಿ ಲಂಕೆಲೋಕನಾಡು ಕೊಡಿಮರ ತಡಿನೆರೆಳಿತ್ತಿನ ಬೆರ್ಮೆರು ಅಂತ ಹೇಳುವಂತಹ ಶಕ್ತಿಯ ಪಾದಕ್ಕೆ ಹೋಗಿ ಗೆಂಡದ ಬರ್ಸ ಅಂತ ಹೇಳ್ತಾರೆ. ಅಂದ್ರೆ ಮಳೆಯಾಗಿ ಅದು ಹೋಗಿ ಸುರಿತದೆ. ಈ ಮಳೆಯಾಗಿ ಹೋಗಿ ಸುರಿದಂತಹ ಸಂದರ್ಭದಲ್ಲಿ ಇದು ಯಾರು ಧರ್ಮಾತ್ಮನ ಕಣ್ಣೀರು ಬಂದು ನನ್ನ ಪಾದಕ್ಕೆ ಸೋಕಿದ್ದು ಅಂತ ಹೇಳಿ ಆ ಬೆರ್ಮರು ಶೋಧನೆಗೆ ಇಳಿತಾರೆ. ಈ ಬಡಕಾಯಿ ಬಾರಿ ಲಂಕೆಲೋಕನಾಡ ಬೆರ್ಮರು ಯಾರಂತ ಹೇಳಿದ್ರೆ, ತುಳುವರಿಗೆ ಮಾತೃ ಮೂಲಿಯ ಸಂಸಾರದ ಎಲ್ಲ ತುಳುವರಿಗೆ ಈ ಆದಿ ಆಲಡೆ ಅಂತ ಹೇಳುವುದು ಪ್ರಧಾನವಾದಂತಹ ಒಂದು ಆರಾಧನಾ ಕ್ಷೇತ್ರ ಮತ್ತು ಅದು ಮೂಲ. ಈ ಮೂಲ ಆರಾಧನಾ ಕ್ಷೇತ್ರಗಳಲ್ಲಿ ಬೆರ್ಮೆರು, ಲೆಕ್ಕೇಸಿರಿ, ನಂದಿಗೋಣ, ನಾಗ, ಕ್ಷೇತ್ರಪಾಲ ಮೊದಲಾದ ಶಕ್ತಿಗಳನ್ನ ಆರಾಧನೆ ಮಾಡ್ತಾರೆ. ಈ ಅಜ್ಜರು ಯಾರಿರ್ತಾರೆ ಬೆರ್ಮಾಲವರು, ಅವರಿಗೆ ಪ್ರಧಾನ ಆಲಡೆಯಾಗಿ ಬಡಕಾಯಿ ಬಾರಿ ಲಂಕೆಲೋಕನಾಡು ಇರ್ತಾರೆ. ಅವರು ಒಕ್ಕೆಲು ಸೊಕ್ಕೆಲುಗಳನ್ನೆಲ್ಲ ಸೇರಿಸಿಕೊಂಡು ಬಂದಂತಹ ಬೆರ್ಮರು ಬ್ರಾಹ್ಮಣ ರೂಪದಲ್ಲಿ ಬಂದಿರ್ತಾರೆ. ಅವರು ಇವರಿಗೆ ನಿರ್ದೇಶನ ನೀಡಿದ ರೀತಿಯಲ್ಲಿ ಬಡಕಾಯಿ ಬಾರಿ ಲಂಕೆಲೋಕನಾಡು ಆಲಡೆಯನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಇವರು ಜೀರ್ಣೋದ್ಧಾರ ಮಾಡಿದಂತಹ ಸಂದರ್ಭದಲ್ಲಿ ಇವರ ಪಚ್ಚಡೆ ಅಂದ್ರೆ ಶಲ್ಯಕ್ಕೆ ಒಂದು ಸಿಂಗಾರದ ಪುಷ್ಪವನ್ನು, ಅಡಿಕೆಯ ಪುಷ್ಪ ಉಂಟು, ಅದನ್ನು ಕೊಟ್ಟು ಅಲ್ಲಿ ಅವರಿಗೆ ಪ್ರಸಾದ ರೂಪವಾಗಿ ಅಲ್ಲಿ ಬೆರ್ಮರು ಕೊಡ್ತಾರೆ. ಈ ಪ್ರಸಾದ ರೂಪವಾಗಿ ಕೊಟ್ಟಂತಹ ಪುಷ್ಪದಲ್ಲಿ ನಂತರ ಬಡಕಾಯಿ ಲಂಕೆಲೋಕನಾಡು ದೇವರ ವರಪ್ರಸಾದದಿಂದ ಸತ್ಯಮಾಲೋಕಂದ ಸಿರಿ ಎಂಬಂತಹ ಒಂದು ಸತ್ಯದ ಮಗಳು ಆ ಪುಷ್ಪದಲ್ಲಿ ಹುಟ್ಟಿ ಬರ್ತಾಳೆ. ಈ ಸಿರಿ ಆರಾಧನೆಯಲ್ಲಿ ಪ್ರಧಾನ ಭೂಮಿಕೆಯಲ್ಲಿ ಕಾಣಸಿಗುವಂತಹ ಸಿರಿಯ ಮೂಲ ಕಥೆ ಇದು. ನಂತರ ಸಿರಿಗೆ ಜನಿಸಿದಂತಹ ಮಗ ಆಗಿರ್ಬೋದು, ಸಿರಿಯ ಮಗಳಾದ ಸೊನ್ನೆ ಆಗಿರ್ಬೋದು, ಸೊನ್ನೆಯೊಂದಿಗೆ ಬೆಳೆದಂತಹ ಗೆಂಡೆ, ನಂತರ ಅಬ್ಬಗದಾರಗ ಹಾಗೂ ಸಿರಿಯ ಎರಡನೇ ಗಂಡನ ಮೊದಲ ಹೆಂಡತಿಯಾದ ಸಾಮು ಹಾಗೂ ಸಿರಿಯ ಪರಿಚಾರಕ್ಕೆ ಆದ ದಾರುವನ್ನು ಒಳಗೊಂಡು ಆ ಒಂದು 16 ಆಲಡೆಗಳು ಅಂತ ಏನು ಹೇಳ್ತೇವೆ. ಆ ಆಲಡೆಗಳಲ್ಲಿ ಕುಮಾರ ಪ್ರಮುಖ ಭೂಮಿಕೆಯಲ್ಲಿದ್ದುಕೊಂಡು, ಪ್ರಮುಖ ಸ್ಥಾನದಲ್ಲಿದ್ದುಕೊಂಡು ಆ 7 ಸಿರಿಗಳಿಗೆ ದಲ್ಲೆ ಹಾಕಿ ಆರಾಧನೆ ಮಾಡುವಂತಹ ಆರಾಧನೆಗಳು ನಡೆದುಕೊಂಡು ಬರುತ್ತದೆ. ಅಲ್ಲಿ ಅವರು ಈ ಸಿಂಗಾರದ ಪುಷ್ಪವನ್ನು ಹಿಡಿದುಕೊಂಡು ಬೆರ್ಮರ ಆರಾಧನೆಯನ್ನು ಮಾಡುತ್ತಾರೆ. ನಾನು ಈ ದೇವಸ್ಥಾನದಲ್ಲಿ 15 ವರ್ಷದಿಂದ ನಾವು ನಿರಂತರ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ನಾವು ಮುಂಬೈಯಿಂದ ಬಂದಾಗ ಇಲ್ಲಿ ಬಂದು ದೇವರ ದರ್ಶನ ಮಾಡಿದಾಗ ತುಂಬಾ ತೃಪ್ತಿ ಆಗ್ತದೆ. ಯಾಕಂದ್ರೆ ಇಲ್ಲಿ ಇಂಥ ದೇವಸ್ಥಾನ ಎಲ್ಲ ಈಶ್ವರ ದೇವಸ್ಥಾನ ಅದರೊಟ್ಟಿಗೆ ಇಲ್ಲಿ ಶ್ರೀ ದೇವಸ್ಥಾನ ಅಂದ್ರೆ ಪ್ರೇಮ ಆಲಡೆ ಅಂದ್ರೆ ತುಂಬಾ ಇದೆ, ಫೇಮಸ್ ಆಗಿದೆ. ಅಂದ್ರೆ ಪೂರ ಕರ್ನಾಟಕದಲ್ಲಿ ಕೂಡ ಇದು ಫೇಮಸ್ ಆಗ್ತಾ ಇದೆ. ನಾವು ಇದನ್ನು ಜಾತ್ರೆ ಎಲ್ಲ ವಾಸ್ತವ ಚಾಲು ಮಾಡುವಾಗ 100 ಮಂದಿ 150 ಮಂದಿ ಹೀಗೆ ಇರ್ಬೋದು. ಈಗ ಒಂದು ನನಗೆ 6,000 ಜನರು ಬಂದು ಇಲ್ಲಿ ದರ್ಶನ ಮಾಡುತ್ತಾರೆ. ದೇವರಿಂದ ಎಲ್ಲ ಏನೆಲ್ಲ ಬೇಡ್ತಾರೆ ಅದೆಲ್ಲ ದೇವರು ಈಡೇರಿಸ್ಕೊಡ್ತಾರೆ. ಯಾರಿಗೆ ಮಕ್ಕಳಾಗುವುದಿಲ್ಲ ಅವರಿಗೆ ಮಕ್ಕಳಾಗಿದೆ, ಯಾರಿಗೆ ಮದುವೆ ಆಗಲಿಲ್ಲ ಅವರಿಗೆ ಮದುವೆ ಆಗಿದೆ, ಯಾರೆಲ್ಲ ಕಷ್ಟದಿಂದ ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ ಅವರ ಕಷ್ಟವನ್ನು ಕೂಡ ಪರಿಹಾರದಲ್ಲಿ ದೇವರು ಮಾಡಿದ್ದಾರೆ. ಇಂತಹ ಜಾಗದಲ್ಲಿ ಯಾರಾದ್ರೂ ಬಂದು ನಮ್ಮ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ದೇವರ ದರ್ಶನ ಮಾಡಿದರೆ ಅವರ ಕಷ್ಟವನ್ನು ಪರಿಹಾರ ಮಾಡ್ತಾರೆ. ಅದಕ್ಕೆ ಏನು ಸಂಶಯ ಇಲ್ಲ. ಯಾಕೆಂದ್ರೆ ನಾನೇ ಇಲ್ಲಿ ನೋಡಿದ್ದೇನೆ. ನಾನು ಯಾವ ಕಷ್ಟದಲ್ಲಿ ಇದ್ದೇನೆ ಅಂತ ನನಗೆ ಗೊತ್ತು. ಆದರೆ ಇವತ್ತು ದೇವರ ದಯದಿಂದ ಒಂದು 100 ಮಂದಿಗೆ ನಾನು ಉದಾಹರಣೆ ಆಗಿದ್ದೇನೆ. ಅದು ಇಂತಹ ದೇವಸ್ಥಾನಕ್ಕೆ ನೀವೆಲ್ಲರೂ ಬರಬೇಕು. ಈ ದೇವಸ್ಥಾನದಲ್ಲಿ ಹೌದು, ಶ್ರೀ ಜಾತ್ರೆ ತುಂಬಾ ವಿಶೇಷ. ಅಂದ್ರೆ ಇದು ಎಲ್ಲಾ ಕಡೆಯಲ್ಲಿ ಇರುವುದಿಲ್ಲ. ಯಾಕೆಂದ್ರೆ ಹಲವಾರು ಕಡೆಯಲ್ಲಿ ಹಲಾಡೆ ಅಂದ್ರೆ ಮಾತ್ರ, ಇಲ್ಲಿ ಇದು ಈ ಜಗದಲ್ಲಿ ತುಂಬಾ ಅಂದ್ರೆ ಫೇಮಸ್ ಆಗಿದೆ. ಈಗ ಶ್ರೀ ಜಾತ್ರೆ ಅಂದ್ರೆ ಎಲ್ಲೆಲ್ಲೊಂದೇ ಬರ್ತಾರೆ. ಯಾಕೆಂದ್ರೆ ಈಗ
ಹಲವಾರು ವರ್ಷದಿಂದ ಫೇಮಸ್ ಆಗ್ತಾ ಈಗ ತುಂಬಾ ಮಂದಿಯಿಂದ ಹೋದ ವರ್ಷ ಅವರು ಮಂಗಳೂರಿಂದ ಬಂದು ಅವರ ಹರಕೆ ಕೊಟ್ಟಿದ್ದಾರೆ. ಹಾಗೆ ತುಂಬಾ ಜನರು ಬಂದು ಇಲ್ಲಿ ಹರಕೆ ಕೊಡ್ತಾರೆ. ಸಿರಿ ಜಾತ್ರೆ ತುಂಬಾ ಆಗಿದೆ. ನೀವು ಅದರಲ್ಲಿ ನಮ್ಮ 3ನೇ ದಿನ ತುಂಬಾ ಉತ್ಸವ ನಡೀತದೆ. ಆ ದಿನ ಎಲ್ಲರೂ ಬಂದು ಈ 6-7 ಸಾವಿರ ಜನ ಬಂದು ಇಲ್ಲಿ ದರ್ಶನ ಪಡೆಯುತ್ತಾರೆ. ಅಂತ ಯೋಗ ಭಾಗ ನಮ್ಗೆ ಎಲ್ಲ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ನಮ್ಮ ಊರಿನವರೆಲ್ಲ ಬಂದು ಎಲ್ಲರೂ ಬಂದು ಶ್ರಮ ಪಡೆದು ಎಲ್ಲರೂ ಇಲ್ಲಿ ಕೆಲಸ ಮಾಡಿ ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ನನಗೆ ಹೇಳಲಿಕ್ಕೆ ತುಂಬಾ ಜಿಲ್ಲೆಯಲ್ಲಿ ಮರೋಡಿ ಪ್ರಸಿದ್ಧಿಯನ್ನು ಪಡೆಯುತ್ತೆ. ಹೌದೌದು, ಅದು ಖಂಡಿತ. ಯಾಕಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಮರೋಡಿ ಗ್ರಾಮ, ಇದು ಮರೋಡಿ ಗ್ರಾಮ ಅಂದ್ರೆ ದೊಡ್ಡ ಗ್ರಾಮ. ಅದು ಯಾಕಂದ್ರೆ 5 ಗ್ರಾಮಕ್ಕೆ ಸಂಬಂಧಪಟ್ಟಂತ ಇದೊಂದು ದೇವಸ್ಥಾನ. ಹೌದು, ಹಾಗೆ ಕುತ್ತೂರಾಗೆ ತುಂಬಾ ನಾರಾವಿ ಹೀಗೆಲ್ಲ 5 ಗ್ರಾಮಕ್ಕೆ ಸಂಬಂಧಪಟ್ಟಂತ ಇದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ತುಂಬಾ ಕಳೆ ಇದೆ. ಅಂದ್ರೆ ದೇವರ ಕಾರ್ಣಿಕ, ಇಲ್ಲಿ ಹಲವಾರು ದೇವರಿದ್ದಾರೆ, ಹಲವಾರು ದೈವಗಳಿದ್ದಾರೆ. ಮತ್ತೆ ಅಂದ್ರೆ ನಮ್ಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅಂದ್ರೆ ಶ್ರೀ ಜಾತ್ರೆಯನ್ನು ನೋಡಲಿಕ್ಕೆ ತುಂಬಾ ನಾವು ಒಳ್ಳೇದಾಗ್ತದೆ. ಅದನ್ನು ನೋಡಿ ನಮ್ಗೆ ನಮ್ಮ ಮನಸ್ಸಿನ ದುಃಖವನ್ನೆಲ್ಲ ಪರಿಹಾರ ಮಾಡುವ ಆಗ್ತದೆ ಅಂತ